ಇತಿಹಾಸ ಪ್ರಸಿದ್ಧ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಕೊಪ್ಪರಿಗೆ ಇಳಿಯುವುದರೊಂದಿಗೆ ಚಂಪಾಷಷ್ಠಿ ಮಹೋತ್ಸವ ಸಮಾಪನಗೊಳ್ಳುತ್ತದೆ. ಇದರ ಜೊತೆಗೆ ಮಹಾಪೂಜೆ ಬಳಿಕ ನೀರು ಬಂಡಿ ಉತ್ಸವ ನಡೆಯುತ್ತದೆ. ಈ ವೇಳೆ ದೇಗುಲದ ಆನೆಯು ಸಂತೋಷದಿಂದ ನೀರನ್ನ ಸೊಂಡಿಲಿನಿಂದ ಭಕ್ತರಿಗೆ ಚಿಮ್ಮಿಸುತ್ತಾ ನೀರಾಟವಾಡ್ತದೆ. ಭಕ್ತರು ಆನೆಗೆ ನೀರನ್ನ ಎರಚಿ ಸಂಭ್ರಮಿಸುತ್ತಾರೆ. ಆನೆ ಮತ್ತು ಭಕ್ತರ ತುಂಟಾಟವನ್ನ ನೋಡಲೆಂದು ಭಾರೀ ಸಂಖ್ಯೆಯ ಭಕ್ತರು ನೆರೆಯುತ್ತಾರೆ. ಪ್ರತಿ ವರ್ಷದಂತೆ ಈ ಬಾರಿಯೂ ಆನೆ ನೀರಾಟವಾಡ್ತಿದ್ದಾಗ ಭಕ್ತರಿಗೆ ಮುನ್ನೆಚ್ಚರಿಕೆ ನೀಡಲು ಬಂದ ರಕ್ಷಣಾ ಸಿಬ್ಬಂದಿಯನ್ನೇ ಆನೆ ಸೊಂಡಿಲಿನಿಂದ ಎತ್ತಿ ಬಿಸಾಡಿದ ಪ್ರಸಂಗ ನಡೆದಿದೆ. ಆನೆಯ ಜೊತೆಗೆ ಭಕ್ತರು ನೀರಾಟವಾಡ್ತಿದ್ದಾಗ ತನ್ನ ತುಂಟಾಟಕ್ಕೆ ಅಡ್ಡಿಪಡಿಸಿದ್ದಾತನನ್ನ ಆನೆ ಸೊಂಡಿಲಿನಿಂದ ಪಕ್ಕಕ್ಕೆ ಸರಿಸುವ ವಿಡಿಯೋ ಇದೀಗ ವೈರಲ್ ಆಗಿದೆ.